ಅಟ್ಲಾಂಟಿಕ್ ಸಾಗರ ತಟದ ಮೊರೊಕ್ಕೋಗೆ ಬಂದ ಮೊದಲ ಮಂದಿ ಫೋನಿಷಿಯನ್ನರು ಎಂಬ ಇತಿಹಾಸವು ಹೊಸ ಸಂಶೋಧನೆಯಿಂದ ಬಂದಿದೆ. ಅಟ್ಲಾಂಟಿಕ್ ಸಾಗರ ದಡದ ಕುಕ್ ಪ್ರದೇಶದಲ್ಲಿ ನಡೆದ ಉತ್ಖನನದಲ್ಲಿ 4200 ವರ್ಷಗಳ ಹಿಂದೆ ಸಾಕಷ್ಟು ಮುಂದುವರಿದ ಸಮುದಾಯ ಒಂದು ಬದುಕಿನುದ್ದಕ್ಕೂ ಆಧಾರ ನೀಡಿದೆ. ಮಣ್ಣಿನ ಪಾತ್ರೆಗಳು ಇತ್ಯಾದಿ, ದನದ ಎಲುಬುಗಳು, ಕಲ್ಲಿನ ಆಯುಧಗಳು ಇತ್ಯಾದಿ ಸಿಕ್ಕಿವೆ. ಜನರು ಕೃಷಿ, ಜಾನುವಾರು, ಕುರಿ ಸಾಕಾಣೆಯಲ್ಲಿ ತೊಡಗಿದ್ದಾರೆಂಬುದು ಸ್ಪಷ್ಟ. ಕಲ್ಲು, ಉರಿ, ಮಣ್ಣಿನ ಮನೆಗಳನ್ನು ಕಟ್ಟಿಕೊಂಡಿದ್ರು. ಫೋನಿಷಿಯನ್ನರು ಈ ಕರಾವಳಿಗೆ ಕ್ರಿಸ್ತಪೂರ್ವ 9ನೇ ಶತಮಾನದಲ್ಲಿ ಬಂದರು. ಕ್ರಿಸ್ತಪೂರ್ವ 2500ರಲ್ಲಿ ಈಗ ಹೇಳ ಹೆಸರಿಲ್ಲದಾಗಿರುವ ಒಂದು ಸಮಾಜ ಇಲ್ಲಿ ಬದುಕಿತ್ತು. ఈ ఫర్నిచర్ ఇంక మస్తు ఇష్టాన్ని ఇల్లడిపోతాం పోయి బాబా లేదా మస్తు ಖುಷಿ ಆಗ್ಬಿಡು ಬಾಬಾ ಕುಲ್ಲರ್ನ ಬುಡ್ಸೋದಿಚ್ಚಿಗೆ ಅಂದ್ ಕೈತಲ್ ಇಲ್ಲಡ್ ಮಾತಾಡಲು ವೀಕಿದೆ ಫರ್ನಿಚರ್ ಉಂಡು ಈರಿಂಗ್ ದಾಲ್ ದೆತ್ಕೋರ್ಬಿನೆಜ್ಜಿ ಪೋಲೇರು ಬೇಬಿ